11 ಗಂಟೆಗೆ ಕಿನ್ನಿಗೋಳಿಯ ಚರ್ಚ್ ಬಳಿ ಇರುವಂತಹ ಸೈಂಟ್ ಮೇರಿ ಸ್ಪೆಷಲ್ ಸ್ಕೂಲ್ ಮೈದಾನದಲ್ಲಿ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಹಗ್ಗ ಜಗ್ಗಾಟವನ್ನು ಏರ್ಪಡಿಸಿದ್ದೇವೆ. ಈ ಹಗ್ಗ ಜಗ್ಗಾಟದಲ್ಲಿ ಪುರುಷರ ವಿಜೇತ ತಂಡಕ್ಕೆ ಪ್ರಥಮ ಬಹುಮಾನವಾಗಿ 30,000, ದ್ವಿತೀಯ ಬಹುಮಾನವಾಗಿ 20,000, ತೃತೀಯ ಬಹುಮಾನವಾಗಿ 10,000 ಮತ್ತು ನಾಲ್ಕನೇ ಬಹುಮಾನವಾಗಿ 5,000 ರೂಗಳು ಮತ್ತು 4 ವಿಜೇತ ತಂಡಗಳಿಗೆ ಟ್ರೋಫಿಯನ್ನು ನೀಡಲಾಗಿದೆ. ಅದೇ ರೀತಿಯಾಗಿ ಮಹಿಳಾ ತಂಡದಲ್ಲಿಯೂ ಕೂಡ ವಿಜೇತ ತಂಡಕ್ಕೆ ಪ್ರಥಮ ಬಹುಮಾನ 30,000, ದ್ವಿತೀಯ ಬಹುಮಾನ 20,000, ತೃತೀಯ ಬಹುಮಾನ 10,000 ಮತ್ತು ನಾಲ್ಕನೇ ಬಹುಮಾನವಾಗಿ 5,000 ಮತ್ತು 4 ತಂಡಗಳಿಗೆ ಟ್ರೋಫಿಯನ್ನು ನೀಡಲಾಗುತ್ತದೆ. ಈ ಹಗ್ಗ ಜಗ್ಗಾಟವು ಮುಲ್ಕಿ, ಮೂಡುಬಿದಿರೆ, ಬಜಪೆ ಮತ್ತು ಸುರತ್ಕಲ್ ವಲಯದ ಕ್ರೀಡಾಪಟುಗಳಿಗೆ ಏರ್ಪಡಿಸಲಾಗಿದ್ದು, ಹೆಚ್ಚಿನ ಕ್ರೀಡಾಪಟುಗಳು ಇದರಲ್ಲಿ ಆಸಕ್ತಿಯಿಂದ ಭಾಗವಹಿಸಿ ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ನಿಮಗೆಲ್ಲರಿಗೂ ತಿಳಿದ ಹಾಗೆ ಸ್ವಾಮಿ ವಿವೇಕಾನಂದ ಸೇವಾ ಸಂಸ್ಥೆಯು ಕಳೆದ 16 ವರ್ಷಗಳಿಂದ ಈ ನೆಲದಲ್ಲಿ ಅನೇಕ ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಹಾಗೂ ಸೇವಾ ಕಾರ್ಯಕ್ರಮವನ್ನು ನೀಡುತ್ತಾ ಬಂದಿದ್ದೇವೆ. ಹಳ್ಳಿಗಳಲ್ಲಿ ಕೂಡ ಆರೋಗ್ಯ ಶಿಬಿರಗಳನ್ನು, ದಂತ ಶಿಬಿರಗಳನ್ನು ಮಾಡ್ತಾ ಬಂದಿದೆ. ಶಾಲಾ ಕಾಲೇಜು ಮಟ್ಟದಲ್ಲಿ ಪುಸ್ತಕ ವಿತರಣೆ, ಬ್ಯಾಗ್ ವಿತರಣೆಯನ್ನು ನೀಡುತ್ತಾ ಬಂದಿದೆ. ಇದು ಅನೇಕ ಕ್ರೀಡಾಕೂಟಗಳನ್ನು ಕೂಡ ಅನೇಕ ಜಾಗಗಳಲ್ಲಿ ಕ್ರೀಡಾಕೂಟವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಈ ದಿವಸ 26ನೇ ತಾರೀಕಿನಂದು ಹಗ್ಗ ಜಗ್ಗಾಟವನ್ನು ಈ ಪ್ರದೇಶದ ಯುವಕರಿಗಾಗಿ ಇಟ್ಟಿದ್ದೇವೆ. ಎಲ್ಲರೂ ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಅಂತ ಮತ್ತೊಮ್ಮೆ ಎಲ್ಲರಲ್ಲಿ ವಿನಂತಿಸ್ತಾ ಇದ್ದೇವೆ.